ಹಾಜಬ್ಬರಿಗೆ ಉಚಿತ ಉಮ್ರಾ ನಿರ್ವಹಣೆಗಾಗಿ ಅವಕಾಶ ನೀಡಿದ ಪಾಹಿಮಾ ಇಂಟರ್ನ್ಯಾಷನಲ್ ಹರೇಕಳದ ಹಾಜಬ್ಬನವರ ಶಾಲೆಯಲ್ಲಿ ವಿವಿಧ ಸಂಘ ಸಂಸ್ಥೆಗಳು ಅವರನ್ನು ವಿವಿಧ ರೀತಿಯಲ್ಲಿ ಸನ್ಮಾನಿಸಿತು. ಆದರೆ ದೇರಳಕಟ್ಟೆಯ ಪಾಹಿಮಾ ಇಂಟರ್ನ್ಯಾಷನಲ್ ಅವರು ಹಾಜಬ್ಬರವರಿಗೆ ಉಚಿತವಾಗಿ ಉಮ್ರಾ ನಿರ್ವಹಣೆಗೆ ಅವಕಾಶ ಒದಗಿಸುವ ಭರವಸೆಯನ್ನ ನೀಡಿದೆ. ಈ ಕುರಿತಾದ ಪತ್ರವನ್ನು ಸಂಸ್ಥೆಯ ನಿರ್ದೇಶಕ ಕಲಂದರ್ ಮ್ಯಾನೇಜರ್ ಅಜೀಜ್ ಜಹರಿ ಅವರಿಗೆ ಹಸ್ತಾಂತರಿಸಿದರು. ಕೋವಿಡ್ ಕಾರಣದಿಂದಾಗಿ ಭಾರತೀಯರಿಗೆ ಹಜ್ ಮತ್ತು ಉಮ್ರಾ ನಿರ್ವಹಣೆಗೆ ಸೌದಿ ಅರೇಬಿಯಾ ಸರ್ಕಾರವು ನಿರ್ಬಂಧ ವಿಧಿಸಿದ್ದು, ನಿರ್ಬಂಧ ತೆರವಾದ ಕೂಡಲೇ ಮೊದಲ ಬ್ಯಾಚ್ನಲ್ಲಿ ಅವರನ್ನು ಉಮ್ರಾ ನಿರ್ವಹಣೆಗೆ ಕಳುಹಿಸಲಾಗುವುದೆಂದು ಸಂಸ್ಥೆಯು ತಿಳಿಸಿದೆ. ಪದ್ಮಶ್ರೀ ಪ್ರಶಸ್ತಿ ಪಡೆದ ಹರೇಕಳ ಹಾಜಬ್ಬರವರಿಗೆ ಫಹಿಮಾ ಇಂಟರ್ನ್ಯಾಷನಲ್ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಇದರ ವತಿಯಿಂದ ಪವಿತ್ರವಾದ ಉಮ್ರಕ್ಕೆ ಹೋಗುವ ಫ್ರೀಯಾಗಿ ಉಮ್ರಕ್ಕೆ ಹೋಗುವ ಒಂದು ಆಫರನ್ನು ಫಹಿಮಾ ಇಂಟರ್ನ್ಯಾಷನಲ್ ಟ್ರಾವೆಲ್ಸಿನ ಮ್ಯಾನೇಜ್ಮೆಂಟ್ ಕಮಿಟಿ ಅವರಿಗೆ ಫ್ರೀಯಾಗಿ ಒದಗಿಸಿಕೊಟ್ಟಿದೆ. ಇನ್ಶಾ ಅಲ್ಲಾ ಅವರು ಯಾವಾಗ ಹೋಗುತ್ತಾರೋ ಆವಾಗ ಅವರಿಗೆ ಅದಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ಫಹಿಮಾ ಇಂಟರ್ನ್ಯಾಷನಲ್ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಒದಗಿಸಿಕೊಡಲಾಗುವುದು. ಹರೇಕಳ ಹಾಜಬ್ಬ ಅವರಿಗೆ ಯಾವ ರೀತಿಯಲ್ಲಿ ನಾವು ಗೌರವ ಸಂಧಿಸಬೇಕೋ ಅದೇ ರೀತಿ ನಮ್ಮ ಈ ಟ್ರಾವೆಲ್ಸ್ ವತಿಯಿಂದ ನಾವು ಈ ಉಮ್ರಾವನ್ನು ಫ್ರೀಯಾಗಿ ಕೊಡುವ ಮೂಲಕ ನಾವು ಅವರಿಗೆ ಒಂದು ಗೌರವಾರ್ಪಣೆಯನ್ನು ಮಾಡುತ್ತಿದ್ದೇವೆ. ಸರ್ವಶಕ್ತನಾದ ದೇವರು ಪವಿತ್ರವಾದ ಉಮ್ರಾ ಮಾಡಲು, ಅದೇ ರೀತಿ ಅವರು ನಡೆಸುತ್ತಿರುವ ಈ ಸ್ಕೂಲನ್ನು ಉತ್ತಮ ರೀತಿಯಲ್ಲಿ ಮುಂದುವರಿಸಲು ದೇವರು ಅನುಗ್ರಹಿಸಲಿ ಎಂಬ ಪ್ರಾರ್ಥನೆಯೊಂದಿಗೆ ಹರೇಕಳ ಹಾಜಬ್ಬರವರಿಗೆ ಎಲ್ಲ ವಿಧ ಶುಭಾಶಂಸೆಗಳನ್ನು ನಾವು ಫಹಿಮಾ ಇಂಟರ್ನ್ಯಾಷನಲ್ ಟ್ರಾವೆಲ್ಸ್ನ ಮೂಲಕ ಹೇಳುತ್ತೇವೆ.